ತುಂಬಾ ಜನ ಕೇಳ್ತಾ ಇದ್ರಿ ಲಚ್ಚುಗೆ ಯಾವ ಬೇಬಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದು ಅಂತ ರಿವೀಲ್ ಮಾಡ್ತಾ ಇದ್ದೇನೆ. ಬೇಬಿ ಸ್ಕಿನ್ ಅಂದಾಗ ನಾವು ವಿಶೇಷ ಕಾಳಜಿ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ನನ್ನ ಮಗಳಿಗೆ ಬಳಸ್ತಾ ಇರೋದು ಲಿಟಲ್ ರಿಚುವಲ್ಸ್ನವರ ಬೇಬಿ ಪ್ರಾಡಕ್ಟ್ಗಳನ್ನು. ಯಾಕಂದ್ರೆ ಇದು ಪ್ರೀಮಿಯಂ ಬೇಬಿ ಕೇರ್ ಉತ್ಪನ್ನಗಳಲ್ಲಿ ಪರಿಣತಿ ಹೊಂದಿರುವ ಉತ್ಪನ್ನಗಳು. ಮಕ್ಕಳ ಸ್ಕಿನ್ ಡ್ರೈ ಆಗೋದು ಬೇಗ, ಹಾಗಾಗಿ ಮಾಯಿಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್. ನಾನು ಯೂಸ್ ಮಾಡ್ತಾ ಇರೋದು ಬಯೋ ಬಾಡಿ ಬಟರ್. ಇದು 2 ದಿನಗಳಿಗಿಂತಲೂ ಹೆಚ್ಚು ಕಾಲ ಒಣ ಚರ್ಮವನ್ನು ತಕ್ಷಣವೇ ತೇವಗೊಳಿಸುತ್ತೆ. ಸ್ಕಿನ್ ಬ್ಯಾರಿಯರ್ ಸ್ಟ್ರೆಂತ್ ಅನ್ನ 19% ಹೆಚ್ಚಿಸುತ್ತೆ. ಸ್ಕಿನ್ನಲ್ಲಿ 32% ಹೈಡ್ರೇಷನ್ ಹೆಚ್ಚಿಸುತ್ತೆ. ಚರ್ಮ ಕೆಂಪಾಗುವುದನ್ನು ಕಡಿಮೆ ಮಾಡುತ್ತೆ. ಒಣ ಚರ್ಮವನ್ನು ಪುನರುಜ್ಜೀವನಗೊಳಿಸುತ್ತೆ. 1 ವರ್ಷದ ನಂತರ ಮಕ್ಕಳು ಕೂತ್ಕೊಳ್ಳಿಕ್ಕೆ ಕೇಳೋದೇ ಇಲ್ಲ, ಬಿಸಿಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಲಿಟಲ್ ರಿಚುವಲ್ಸ್ನವರ ರೇ ಶೀಲ್ಡ್ ಸನ್ಸ್ಕ್ರೀನ್. ಇದು ಟಾಕ್ಸಿನ್ ಫ್ರೀ, ಯಾವುದೇ ಹಾನಿಕಾರಕ ಕೆಮಿಕಲ್ಗಳಿಲ್ಲ. ಇದರ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಗಳಿಂದ ತಯಾರು ಮಾಡಿದ್ದು ಮಕ್ಕಳ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು. ಮಕ್ಕಳ ಫೇಸ್ ತುಂಬಾ ಸಾಫ್ಟ್, ಹಾಗಾಗಿ ಸೋಪ್ ಹಾಕಿದ್ರೆ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ಕಣ್ಣು ಉರಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಲಚ್ಚುಗೆ ಯೂಸ್ ಮಾಡುವಂತ ಫೇಸ್ ವಾಶ್ ಮಲ್ಟಿ ನ್ಯೂಟ್ರಿಯೆಂಟ್ ಫೇಸ್ ವಾಶ್. ಇದು ಪೊಲ್ಯೂಷನ್ ಇಂದ ಪ್ರೊಟೆಕ್ಟ್ ನೀಡುತ್ತೆ, ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರೈಸರ್, ಹಾಗೆಯೇ ಸ್ಕಿನ್ ಡ್ರೈ ಆಗದಂತೆ ಇರಿಟೇಷನ್ ಅನ್ನು ಕೂಡ ತಡೆಯುತ್ತೆ. ಲಿಟಲ್ ರಿಚುವಲ್ಸ್ನ ಎಲ್ಲಾ ಪ್ರಾಡಕ್ಟ್ಗಳು ಪ್ಲಾಂಟ್ ಪವರ್, ನ್ಯಾಚುರಲ್ ಹಾಗೂ ಆರ್ಗ್ಯಾನಿಕ್ ಮತ್ತು ಕ್ಲೀನ್ ಫಾರ್ಮುಲೇಷನ್ ಜೊತೆಗೆ ಕ್ಲಿನಿಕಲಿ ಸಾಬೀತಂತಹ ಪ್ರಾಡಕ್ಟ್ಸ್. ಅಷ್ಟೇ ಅಲ್ಲ, ಇದು USA ಪ್ರಾಮಾಣೀಕರಣವನ್ನು ಹೊಂದಿರುವಂತಹ ಏಷ್ಯಾದ ಏಕೈಕ ಬೇಬಿ ಕೇರ್ ಬ್ರ್ಯಾಂಡ್. 6500ಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಗಳಿದ್ದು ಎಲ್ಲವೂ ನ್ಯಾಚುರಲ್ ಆಗಿದೆ. ಮುಖ್ಯವಾಗಿ ಸಸ್ಯಾಧಾರಿತ, 100% ಶುದ್ಧ ಮತ್ತು ನೈಸರ್ಗಿಕ, ಆರ್ಗ್ಯಾನಿಕ್, ಕೆಮಿಕಲ್ ಫ್ರೀ, ಟಾಕ್ಸಿನ್ ಫ್ರೀ, ಯಾವುದೇ ಕೃತಕ ಸುಗಂಧ ದ್ರವ್ಯಗಳಿಲ್ಲ, ಸೇಫ್, 100% ಸಸ್ಯಾಹಾರಿ, PATA ಪ್ರಾಮಾಣೀಕೃತ, ಡರ್ಮಟಾಲಜಿಕಲ್ ಟೆಸ್ಟೆಡ್ ಹಾಗೂ ಕ್ಲಿನಿಕಲಿ ಸಾಬೀತಾದಂತಹ ಉತ್ಪನ್ನಗಳು. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ದಲ್ಲಿ ಇವರದೇ ವೆಬ್ಸೈಟ್ littlerituals.in ಹಾಗೂ ಅಮೆಜಾನ್ ಫಸ್ಟ್ ಕ್ರೈ ನಲ್ಲೂ ಲಭ್ಯವಿದೆ.